ಕುಮಾರಧಾರ ಪರಿಸರ ಸಂರಕ್ಷಣಾ ಸಮಿತಿ ಹಾಗೂ ವೃಕ್ಷಲಕ್ಷ ಆಂದೋಲನ ಕರ್ನಾಟಕ ಇವರ ಆಶ್ರಯದಲ್ಲಿ ಕುಮಾರಧಾರ ನದಿ ಕಣಿವೆ ಸಂರಕ್ಷಣೆಯ ಕುರಿತು ವಿಶೇಷ ಸಮಾಲೋಚನಾ ಸಭೆ ಸಂಪುಟ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಮಠದಲ್ಲಿ ನಡೆಯಿತು. ಸಂಪುಟ ಶ್ರೀ ನರಸಿಂಹಸ್ವಾಮಿ ಶ್ರೀ ಸುಬ್ರಹ್ಮಣ್ಯ ಪೂಜ್ಯರಾದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕುಮಾರಧಾರ ಪರಿಸರ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಕರುಣಾಕರ್ ಗೋಗಟೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಕರ್ನಾಟಕ ಸರ್ಕಾರದ ನಿಕಟ ಪೂರ್ವಾಧ್ಯಕ್ಷರಾದ ಅನಂತ್ ಹೆಗಡೆ, ಆಳ್ವಾಸ್ ಕಾಲೇಜಿನ ಸಸ್ಯಶಾಸ್ತ್ರಜ್ಞರಾದ ಡಾಕ್ಟರ್ ರಾಜೇಶ್, ಉರುಂಬಿ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾದ ಗೋಪಾಲಕೃಷ್ಣ ಉಪಸ್ಥಿತರಿದ್ದರು. ದಶಮಾನೋತ್ಸವ ವರ್ಷದಲ್ಲಿ ನಾವಿದ್ದೇವೆ ಮತ್ತು ನಮ್ಮ ಪುಣ್ಯ ನಾವು ಸ್ವಾಮೀಜಿಯವರು ನನ್ನ ಜೊತೆಗೆ ಇದ್ರು, ಭಾಗವಹಿಸಿದ್ದಾರೆ, ಮಧ್ಯದಲ್ಲೂ ಬಂದಿದ್ದಾರೆ. ನನಗೆ ಜಾಥಾ ನೆನಪಡೋದು, ಜಾಥಾ ಮಾಡಿದ್ದಿಲ್ಲ 2014 ಇಲ್ಲೇನೆ ನಾವು ಕಿರಿನಲ್ಲಿ ಬಂದು ಸಭೆಯನ್ನು ನಡೆಸಿದ್ವಿ. ಹಾಗೆ ಅಂಥದ್ದೊಂದು ನಮಗೆ ಒಂದು ಧಾರ್ಮಿಕ ನೇತೃತ್ವ ಕೊಟ್ಟಿರುವಂತಹ ಪೂಜ್ಯ ಸ್ವಾಮೀಜಿಯವರ ಸನ್ನಿಧಾನದಲ್ಲೇ ಇವತ್ತು ಈ ಸಭೆಯನ್ನು ನಡೆಸ್ತಾ ಇರುವಂಥದ್ದು ನಮ್ಮ ಯೋಗ. ನಮ್ಮ ಜೊತೆಗೆ ಗ್ರಾಮ ಪಂಚಾಯತ್ ಜೀವ ವೈವಿಧ್ಯ ಸಮಿತಿಯವರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು, ಇಲ್ಲಿರುವಂತಹ ನನ್ನ ಪತ್ರಕರ್ತ ಸ್ನೇಹಿತರು, ಈ ತರ ಬೇರೆ ಬೇರೆ ಕ್ಷೇತ್ರದವರು ನಾವಿಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ಕೇವಲ ನಾನು ಕುಮಾರಧಾರ ಅಂತ ಒಂದೇ ಮಾತು ಹೇಳೋದಿಲ್ಲ. ಕುಮಾರಧಾರ ಒಂದು ಇದನ್ನು ಪ್ರತಿನಿಧಿಸ್ತದೆ ಈ ಮಲೆನಾಡನ್ನ, ಈ ಪಶ್ಚಿಮ ಘಟ್ಟಗಳು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಪ.